ಈಗ ಕರೆಯಲ್ಲಿ ನಮಗೆ ರಘು ಇಡಿಕಿಡು ಕೆನರಾ PU ಕಾಲೇಜಿನ ಉಪನ್ಯಾಸಕರಿದ್ದಾರೆ. ಅವ್ರ ಜೊತೆ ಮಾತಾಡೋ ರಘು ಅವ್ರ ಜೊತೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಸಾಹಿತ್ಯ ಕ್ಷೇತ್ರದಲ್ಲಿ ರಘು ಅವರೇ ಸಾಧನೆಗಳನ್ನು ಮಾಡಿದ್ದೀರಿ. ಸಾಹಿತ್ಯ ಕೃತಿಗಳನ್ನೆಲ್ಲ ರಚಿಸ್ತೀರಿ ಕನ್ನಡದಲ್ಲಿ ಮತ್ತು ತುಳು ಭಾಷೆಯಲ್ಲಿ. ಜೊತೆಗೆ ತಾವು ಆ ಕ್ಷೇತ್ರದಲ್ಲಿ ಭಾಳ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈಗ ಕುದ್ಮಲ್ ರಂಗರಾವ್ ಬಗ್ಗೆ ನಾವು ಮಾತಾಡುವಾಗ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಲ್ಲಿ ಕುದ್ಮಲ್ ರಂಗರಾವ್ ಬಗ್ಗೆ ನಾವು ಸಾಹಿತ್ಯದ ಕೃತಿಗಳು ಬಂದಿದೆ ಮತ್ತು ಯಾವ ರೀತಿ ನಾವು ಅದರ ಯೋಜನೆಗಳನ್ನು ಹಾಕಬಹುದು ನಿಮ್ಮ ಒಂದು ಅನುಭವದ ಪ್ರಕಾರ? ಸರಿ. ಕುದ್ಮಲ್ ರಂಗರಾಯರ ಬಗ್ಗೆ ಅದೇ ಈಗಾಗಲೇ ನಾನು ಗಮನಿಸಿಕೊಂಡಂತೆ ತುಂಬಾ ಇದು ಪುಸ್ತಕಗಳೇನು ಪ್ರಕಟ ಆಗಿಲ್ಲ. ಸರಿ. ಇದು ಕೆಲವೇ ಮಿತಿಯ ಪುಸ್ತಕಗಳು. ಬಹುಶಃ ಅದು ಯಾಕೆ ಏನು ಅಂತೇಳಿ ನಮಗೆ ಅರ್ಥ ಆಗ್ತಿಲ್ಲ. ಈ ದೀನದಲಿತರ ಸೇವೆ ಮಾಡಿದ್ರು ಅಂತೇಳಿಯೋ ಅವರ ಬಗ್ಗೆ ಅಧ್ಯಯನಗಳಾಗಿಯೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಕುದ್ಮಲ್ ರಂಗರಾವ್ ಮಾಡಿದಂತ ಇವತ್ತು ಒಂದು ಹಂತದ ಜನಾಂಗಕ್ಕೆ ಗೊತ್ತಿದೆ. ಈಗಿನ ಯುವ ಜನಾಂಗಕ್ಕೆ ಅದರ ಪರಿಚಯವೇ ಇಲ್ಲ. ಸರಿ. ಮತ್ತೆ ನಾವು ಇವತ್ತು ತಂತ್ರಜ್ಞಾನದ ತುತ್ತ ತುದಿಯಲ್ಲಿದ್ದೇವೆ. ಅಂತ ಸಂದರ್ಭದಲ್ಲೂ ಕೂಡ ಇವತ್ತು ಮುಟ್ಟಿಸಿಕೊಳ್ಳಲಾಗದ ಭಾವಗಳೆಲ್ಲ ನಮ್ಮ ಸಮಾಜದಲ್ಲಿ ನಿತ್ಯ ನಡೀತಾ ಇದೆ. ಈ ಶೋಷಣೆಗಳು ಇಂಥದ್ದೆಲ್ಲ ಆಗಿರುವಾಗ ಅಂತ ಕಾಲದಲ್ಲಿ ಅಂತ ಒಬ್ಬ ಮನುಷ್ಯ ಇಂಥ ಸೇವೆಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ ದೊಡ್ಡ ಒಂದು ಕ್ರಾಂತಿಯೇ ಅದು ಒಂದು ಅರ್ಥದಲ್ಲಿ. ಖಂಡಿತ ಖಂಡಿತ. ಅವರ ಬಗ್ಗೆ ಅಧ್ಯಯನಗಳು ತುಂಬಾ ನಡೆದಿಲ್ಲದಿದ್ರು ಕೆಲವಾರು ಪುಸ್ತಕಗಳು ಬಂದಿದೆ, ಕೃತಿಗಳು. ಮುಖ್ಯವಾಗಿ ನಾನು ಗಮನಿಸಿಕೊಂಡಂತೆ 1986ರಲ್ಲಿ ಮೊದಲ ಬಾರಿಗೆ ಅನ್ನುವಂತೆ ಕಮಲಾಕ್ಷ ಅವರು ಒಂದು ಕೃತಿ ಬರೆದಿದ್ರು, ದಲಿತೋದ್ಧಾರಕ ಕುದ್ಮಲ್ ರಂಗರಾವ್ ಅಂತ ಹೇಳಿ. ಕಮಲಾಕ್ಷ ಅವರು 86ರಲ್ಲಿ. ಅದು ಒಂದು ಹೌದು ಬಹಳ ಮುಖ್ಯ ಕೃತಿಯಾಗಿ ಮೊದಲ ಕೃತಿಯಾಗಿ ಅದು ಬಹುಶಃ ಮೊದಲ ಕೃತಿ ಅಂತ ನನಗೆ ಅನಿಸ್ತದೆ ಅವರ ಬಗ್ಗೆ ಬಂದದ್ದು. ಬಳಿಕ ಅಂತ ಆ ನಂತರದಲ್ಲಿ ಮತ್ತೆ ದೊಡ್ಡ ಪುಸ್ತಕ ಏನಂತದ್ದು ಬಂದಿಲ್ಲ. ಮತ್ತೆ 2009ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಚಾರ ಪುಸ್ತಕ ಮಾಲೆಯಲ್ಲಿ ಒಂದು ಸಣ್ಣ ಪುಸ್ತಕ ಮಾಡಿದೆ, ಕುದ್ಮಲ್ ರಂಗರಾವ್ ಅಂತೇಳಿ. ಅದನ್ನ ಡಾಕ್ಟರ್ MS ಶೇಖರ್ ಅವರು ಬರ್ದಿದ್ರು. ಡಾಕ್ಟರ್ MS ಶೇಖರ್ ಅದನ್ನ ಬರ್ದಿದ್ರು. ಮತ್ತೆ 2011ರಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಡಾಕ್ಟರ್ ಉದಯ್ ಬಾರ್ಕೂರ್ ಅವರು ತುಳುನಾಡದ ದಲಿತೋದ್ಧಾರಕ್ಕೆ ಕುದ್ಮಲ್ ರಂಗರಾವ್ ಅಂತ ಒಂದು ಪುಸ್ತಕ ಪ್ರಕಟ ಮಾಡಿದ್ರು ತುಳುವಿನ ತುಳು ಭಾಷೆಯಲ್ಲಿ. ಮತ್ತೆ 2022ರಲ್ಲಿ ಅಣ್ಣು ದಡ್ಡಲ್ಕಾಡ್ ಅವರು ರಾವ್ ಸಾಹೇಬ್ ಕುದ್ಮಲ್ ರಂಗರಾವ್ ಅಂತ ಹೇಳುವ ಪುಸ್ತಕ ಪ್ರಕಟಿಸಿದ್ರು. ಮತ್ತೆ 2023ರಲ್ಲಿ ಲಕ್ಷ್ಮಣ್ ಕೊಡಸೆ ಅವರು ಮಹಾತ್ಮರ ಗುರು ಕುದ್ಮಲ್ ರಂಗರಾವ್ ಅನ್ನುವಂತ ಕೃತಿಯೊಂದು 2023ರಲ್ಲಿ ಬಂತು. ಮತ್ತೆ 2024ರಲ್ಲಿ ಡಾಕ್ಟರ್ KP ಮಹಾಲಿಂಗ ಕಲ್ಕುಂದ ಅವರು ಶೋಷಿತರ ಬೆಳಕು ಕುದ್ಮಲ್ ರಂಗರಾವ್ ಅಂತ ಒಂದು ಪುಸ್ತಕ ಪ್ರಕಟಿಸಿದ್ರು. ಬಹಳ ಚೆನ್ನಾಗಿದೆ ಅದು. ಮತ್ತೆ ವಿಶೇಷವಾಗಿ ಇನ್ನೊಂದು ಕೃತಿ ಇತ್ತೀಚೆಗೆ ಬಂತು. ಅದು ಯಾವುದು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ದ ಮ್ಯಾನ್ ಹೂ ಇನ್ಸ್ಪೈರ್ಡ್ ಗಾಂಧಿ ಅನ್ನುವಂತ ಒಂದು ಕೃತಿ. ಅದು ಕುದ್ಮಲ್ ರಂಗರಾವ್ ಅವರ ಮರಿ ಮಗಳು ಮತ್ತು ಮರಿ ಮಗ ಅವರು ಪ್ರಕಟ ಮಾಡಿತ್ತು. ಪ್ರೇಮ M ರಾವ್ ಮತ್ತು ಮರಿಮಗ G ಪಾಂಡುರಂಗರಾವ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಪ್ರಕಟ ಮಾಡಿದ್ರು. ಆ ಪುಸ್ತಕವನ್ನು ನನ್ನ ಗುರುಗಳು ಪ್ರೊಫೆಸರ್ BA ವಿವೇಕ್ ರೈ ಅವರು 2024ರಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಬಹಳ ಒಳ್ಳೆಯ ಒಂದು ಕೃತಿ ಅದು. ನೀವು ಕಂಡರಿಯಾದ ಕುದ್ಮಲ್ ರಂಗರಾವ್ ಟ್ರಾನ್ಸ್ಲೇಷನ್ ಆಗಿರೋದು ಅಲ್ವಾ ಆ ಪುಸ್ತಕ ಕನ್ನಡದಲ್ಲಿ? ವಿವೇಕ್ ರೈ ಅವರು ಮಾಡಿರೋದು ಪುಸ್ತಕ. ಮತ್ತೆ ಇನ್ನು ನಮ್ಮ ಯಾರಪ್ಪ ರಂಗ ನಿರ್ದೇಶಕರಾದಂತಹ ಜಗನ್ ಪವಾರ್ ಬೇಕಲ್ ಅವರು ಒಂದು ನಾಟಕ ಬರೀತಾ ಇದ್ದಾರೆ. ಸದ್ಯದಲ್ಲಿ ಈಗ ಬರ್ತದೆ ಕುದ್ಮಲ್ ರಂಗರಾವ್ ಅವರ ಬಗ್ಗೆ ನಾಟಕ ಬರೀತಿದ್ದಾರೆ. ಮತ್ತೆ ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರೊಂದು ನಾಟಕ ಬರೆದಿದ್ದಾರೆ, ಅದು ಇತ್ತೀಚೆಗೆ ಪ್ರಕಟ ಆಯ್ತು. ಡಾಕ್ಟರ್ ದಾಮೋದರ್ ಶೆಟ್ಟಿ. ಮತ್ತೆ ಸುಲೋಚನಾ ಪಚ್ಚಿನಡ್ಕ ಅಂತೇಳಿ ಅವರೊಂದು ಇತ್ತೀಚೆಗೆ ಕನ್ನಡ ಪ್ರಾಧಿಕಾರ ಅವರ ಮೂಲಕ ಒಂದು ಸಣ್ಣ ಒಂದು ಪುಸ್ತಕ ಅವರ ಪುಸ್ತಕ ಬಂತು. ಹಾಗೇನೆ ಮತ್ತೆ ಇದು ರಂಗರಾವ್ ಅವರ ಸೇವಾ ಕಾರ್ಯಗಳಿಂದ ಪ್ರೇರಿತರಾಗಿ ದೇವಪ್ಪ ಕುದ್ರೋಳಿ ಅಂತ ಮೊದಲಿದ್ರು, ಈಗ ತೀರಿಕೊಂಡಿದ್ದಾರೆ. ಅವರ ಪುತ್ರ ಯಶವಂತ D ಕುದ್ರೋಳಿ
ಅವರು 2025ರಲ್ಲಿ ಅಮೃತ ಬಿಂದು ಅಂತ ಹೇಳಿ ಒಂದು ಪುಸ್ತಕ ಪ್ರಕಟಿಸಿದ್ರು, ಸಣ್ಣ ಪುಸ್ತಕ. ಹೀಗೆ ಈ ತರ ಕೆಲವು ಪುಸ್ತಕಗಳು ಬರ್ತಿದೆ. ಹಾಗಂತ ದೊಡ್ಡ ಅಧ್ಯಯನದ ಸಾಧ್ಯತೆಗಳು ನಿರ್ಮಾಣ ಆಗದಿರುವುದೊಂದು ಬೇಸರದ ಸಂಗತಿ. ಎಲ್ಲ ರಂಗರಾಯರು ಒಂದು ಸಮಾಜದ ದೊಡ್ಡ ಬೆಳಕಾಗಿ ಬಂದಿರುವಾಗ ಅದು ನಮ್ಮ ಕರಾವಳಿಯಲ್ಲಿ. ಅಲ್ಲದೆ ನನಗೆ ಅನ್ನಿಸ್ತದೆ ಯೂನಿವರ್ಸಿಟಿ ಅಂತ ಲೆವೆಲ್ಗಳಲ್ಲಿ ಇವತ್ತು ಪೀಠಗಳು, ಬೇರೆ ಬೇರೆ ಪೀಠಗಳಿದೆ ನೋಡಿ, ಅಂತ ನೆಲೆಯಲ್ಲಿ ರಂಗರಾಯರ ಹೆಸರಿನಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಬಹುದು ಏನು? ಹೌದು, ಒಳ್ಳೆ ಸಲಹೆ ಇದು, ಒಳ್ಳೆ ವಿಚಾರ ಇದು. ಯಾವಾಗ್ಲೇ ಆಗ್ಬೇಕಿತ್ತು. ಹೌದು, ಯಾವಾಗ್ಲೂ ಆಗ್ಬೇಕಿತ್ತು. ಆ ಮೂಲಕ ಅವರ ಬಗ್ಗೆ ಅಧ್ಯಯನಗಳನ್ನು ನಡೆಸಲಿಕ್ಕೆ ಒಂದು ವೇದಿಕೆ ಆಗ್ತದೆ ಅಂತದೆಲ್ಲ ಮಾಡಿದ್ರೆ. ಇಲ್ಲಿದ್ರೆ ರಂಗರಾಯರ ಬಗ್ಗೆ ಇವತ್ತಿನ ಆಧುನಿಕದ ಯುವ ಜನರಿಗಂತೂ ಒಂದು ಚೂರು ಪರಿಚಯ ಇಲ್ಲ. ಅವ್ರು ಏನೆಲ್ಲ ಮಾಡಿದ್ರು, ಸಮಾಜದಲ್ಲಿ ಏನೊಂದು ಒಳ್ಳೆ ಕೆಲಸ ಆಯ್ತು. ಈಗ ಒಟ್ಟಿನಲ್ಲಿ ಪಠ್ಯಗಳಲ್ಲಿ ಕೂಡ ಈ ಪ್ರಾಥಮಿಕ, ಪ್ರೌಢ, ಡಿಗ್ರಿ ಪಠ್ಯಗಳಲ್ಲೂ ಈಗ ಪ್ರಥಮ ಪಿಯುಸಿಯ ಪಠ್ಯದಲ್ಲಿ ಒಂದು ಪಾಠ ಇದೆ ಮಕ್ಕಳಿಗೆ ರಂಗರಾಯರ ಬಗ್ಗೆ. ಮತ್ತೆ ವಿಶೇಷವಾಗಿ ಅದು ಹೈಸ್ಕೂಲು, ಪ್ರಾಥಮಿಕ ಹಂತದಲ್ಲೂ ಅದು ನಿತ್ಯ ಅವರ ಪಾಠ ಇರಲೇಬೇಕು ಅನ್ನೋ ನೆಲೆಯಲ್ಲಿ ಆಗ್ಬೇಕು ಸರ್ಕಾರದಿಂದ ಎಲ್ಲ. ಯಾಕೆ ವ್ಯಕ್ತಿಗಳು ನಮ್ಮ ಕರಾವಳಿಯಲ್ಲಾದ್ರೂ ನಮ್ಮ ಜನರಿಗೆ ಅದು ಪರಿಚಯ ಇರ್ಬೇಕು. ಅವರು ಖಂಡಿತ ಆ ತರದ ಸೇವೆಗಳೆಲ್ಲ ಅಥವಾ ಕಾರ್ಯಗಳು ನಡೆದ್ರೆ ಅಷ್ಟೇ ಅಲ್ಲ, ಮತ್ತೆ ಅವರ ಹೆಸರಿನಲ್ಲಿ ಸರ್ಕಾರ ಇವತ್ತು ಬಲಿಷ್ಠವಾದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಅಂತದನ್ನು ಒಂದನ್ನು ತೊಡಗಿಸಿಕೊಂಡಿಲ್ಲ ನಮ್ಮ ಸರ್ಕಾರಗಳು ಕೂಡ. ಯಾಕೋ ಗೊತ್ತಾಗ್ತಿಲ್ಲ, ಜನರಿಗೆ ತಲುಪುವಂತ ಸುಮ್ಮನೆ ಕಾರ್ಯಕ್ರಮ ಮಾಡಿ ಬಿಟ್ರೆ ಆಗ್ಲಿಕ್ಕಿಲ್ಲ. ಜನರಿಗೆ ತಲುಪುವಂತ ಒಳ್ಳೆ ಯೋಜನೆಯ ಕಾರ್ಯಕ್ರಮಗಳಾಗ್ಬೇಕು. ಅಂತದನ್ನೆಲ್ಲ ಮಾಡಿದ್ರೆ ನಮ್ಮ ರಂಗರಾಯರ ಒಂದು ಹೆಸರನ್ನ ನಾವು ಚಿರಾಯಿಗೊಳಿಸುವಂತ ಸಾಧ್ಯತೆ ಇದೆ. ಇಲ್ದಿದ್ರೆ ಯಾರೋ ಬಂದು ಹೋದ್ರು ಅವರ ಹೆಸರಿಲ್ಲದಂತಾಗ್ತದೆ. ಬಹುಶಃ ನಮ್ಮ ಕರಾವಳಿಯಲ್ಲಿ ಕೂಡ ಹೆಚ್ಚಿನ ಜನರಿಗೆ, ಈಗಿನವರಿಗೆ ಅವರ ಪರಿಚಯ ಇಲ್ಲ ಯಾರು ಏನು ಅಂತ ಹೇಳಿ. ಅಂತೂ ನಮ್ಮಲ್ಲಿ ನೋಡಿ, ಮಂಗಳೂರಲ್ಲಿ ಯಾವುದು ಪುರಭವನ ಇದೆ, ಮತ್ತೆ ಅವರ ಹೆಸರಲ್ಲಿ, ಮತ್ತೆ ಒಂದು ಹಾಸ್ಟೆಲ್ ಇದೆ, ಹೀಗೆ ಕೆಲವೆಲ್ಲ ಕಾಣ್ತಿದೆ. ಅದಕ್ಕಿಂತಲೂ ಅವರ ಹೆಸರನ್ನು ಇನ್ನಷ್ಟು ಅಜರಾಮರಗೊಳಿಸುವ, ಜನರಿಗೆ ಮುಟ್ಟಿಸುವ ಅವರ ಕಾರ್ಯಗಳು ಏನ್ ಮಾಡಿದ್ದಾರೆ, ಆ ಮೂಲಕ ಸಮಾಜದ ಜಾಗೃತಿ ಹೇಗೆ ಮಾಡಿದ್ದಾರೆ, ಅವರು ಸಮಾನತೆಗಾಗಿ ಏನ್ ಮಾಡಿದ್ದಾರೆ, ಈ ತರದ ಆಲೋಚನೆಗಳನ್ನು ತಲುಪಿಸಿ ನಾವು ಕೂಡ ಅಂತ ಸಮಾನತೆಯ, ಸಾಮರಸ್ಯದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ವಿಚಾರವನ್ನ ಇಂಥ ವ್ಯಕ್ತಿಗಳಿಂದ, ಗಾಂಧೀಜಿಯವರೇ ರಂಗರಾಯರಿಂದ ಪ್ರೇರಣೆ ಪಡೆದು ಒಳ್ಳೆಯವರು. ಅಂತದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಾವುಗಳಿರ್ಬೋದು ದೊಡ್ಡ ಪ್ರೇರಣೆಯನ್ನ ಪಡೆದು. ರಘು ಅವರೇ ಒಂದು ಜಿಜ್ಞಾಸೆ ಬರ್ತದೆ. ಇಷ್ಟು ಪುಸ್ತಕಗಳ ವಿಚಾರಗಳನ್ನು ನೀವು ಮಾಹಿತಿಗಳನ್ನು ನೀಡಿದ್ರಲ್ಲ, ಈ ಪುಸ್ತಕಗಳು ಏನು ಗ್ರಂಥಾಲಯದಲ್ಲಿ ಅಥವಾ ಬುಕ್ ಸೆಂಟರ್ ಲಭ್ಯ ಇದೆ, ಅಥವಾ ಪುಸ್ತಕಗಳು ರಚನೆ ಮಾಡಿ ಅದು ಒಂದು ಮುದ್ರಣ ಆಗಿ ನಿಂತು ಹೋಗಿದೆ, ಹೇಗೆ ಪುಸ್ತಕಗಳು ಎಲ್ಲಿ ಸಿಗ್ತದೆ? ಒಂದು ಇತ್ತೀಚೆಗೆ ಬಂದ ಕೆಲವು ಕೃತಿಗಳು, ಒಂದೆರಡು ಕೃತಿಗಳು ಸಿಗ್ತದೆ ಸರ್ ಆ ಪುಸ್ತಕದ ಅಂಗಡಿಗಳು. ಮತ್ತೆ ಯಾವ್ದು ಸಿಗ್ತಾ ಇಲ್ಲ, ಹಳೆಯ ಪುಸ್ತಕಗಳು ಯಾವ್ದು ಸಿಗ್ತಾ ಇಲ್ಲ. ಬಹುಶಃ ಅವರ ಈಗ ಅವರ ಹುಟ್ಟುಹಬ್ಬದ ಆ ಒಂದು ದಿನವನ್ನ, ಅವರ ಹುಟ್ಟಿದ ದಿನವನ್ನ ಏನು ಆಚರಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ನಾವು ಬಹುಶಃ ನಿರೀಕ್ಷೆ ಮಾಡಬಹುದೇನೋ. ನಾವು ಈಗ ಟೌನ್ ಹಾಲ್ ಏನು ಹೇಳ್ತೇವೆ, ಕುದ್ಮಲ್ ರಂಗರಾವ್ ಹಾಲ್ ಏನಿದೆ, ಅಲ್ಲಿ ಆ ಪುಸ್ತಕಗಳನ್ನು ಮಳಿಗೆ ಏನಾದರೂ ಅವರು ತೆರೆದ್ರೆ, ಅದರ ಪುಸ್ತಕಗಳನ್ನು ನೀಡಿದ್ರೆ ಅದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ, ಅಲ್ವಾ? ಬಹಳಷ್ಟು ಮಾಹಿತಿ ಹೇಳಿದಿರಿ ರಘು ಅವರೇ, ಬಹಳ ಸಂತೋಷ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ. ಕೆಲವು ಸಾಹಿತ್ಯಿಕ ವಿಚಾರಗಳನ್ನ ರಘು ಅವರು ಬಹಳ ಸ್ಪಷ್ಟವಾಗಿ ಅವರಿಗೆ ನಾನು ರಘು ಅವರಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ಕೃತಿಗಳನ್ನ ಅವರು ಎಷ್ಟು ಸ್ಪಷ್ಟವಾಗಿ ಅವರು ನೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಂಗರಾಯರ ಬಗ್ಗೆ ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಕೊಂಡು ಅವರು ಇದ್ದಾರೆ. ಅವರನ್ನು ಖಂಡಿತವಾಗ್ಲೂ ನನಗೆ ಭೇಟಿ ಆಗ್ಲಿಕ್ಕೆ ಆಸೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅವರನ್ನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಸರ್ ಒಂದು ಮಾತು ಹೇಳಿದ್ರು, ಖಂಡಿತವಾಗ್ಲೂ ಪೀಠ ಆಗ್ಬೇಕು ಅಂತ ಹೇಳಿ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನಾದ ನಂತರ ನಾನು 2 ವರ್ಷಗಳ ಹಿಂದೆ 2024ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಕಡ್ಡಾಯವಾಗಿ ಎಲ್ಲಾ ಕಾಲೇಜುಗಳಲ್ಲಿ ಕುದ್ಮಲ್ ರಂಗರಾಯರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ, ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದೇವೆ. ನಾನೇ ಒಂದು ಎಜೆಂಡಾ ಹಾಕಿದ್ದೆ ಸಿಂಡಿಕೇಟ್ ಸಭೆಯಲ್ಲಿ. ಹಾಗಾಗಿ ಇವತ್ತಿಗೂ ಆ ಆದೇಶಗಳು ನಡೀತಾ ಇದೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ರಂಗರಾಯರ ಜಯಂತಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದೊಂದು ಸಂತಸದ ವಿಷಯ. ನಾಡಿದ್ದು ಕೂಡ ಇತ್ತೀಚೆಗೆ ಹಿಂದೆ ಬೆಂಗಳೂರಿನಿಂದ ಕೂಡ ಇಲ್ಲಿ ರಂಗರಾಯರ ಬಗ್ಗೆ ಮಾತಾಡ್ಲಿಕ್ಕೆ ರಿಸೋರ್ಸ್ ಪರ್ಸನ್ ಬಂದಿದ್ರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ಬಹುಶಃ ಒಳ್ಳೆಯ ಬೆಳವಣಿಗೆ.
ಇದರ ಜೊತೆಗೆ ಕುತ್ಬುಲ್ ರಂಗರಾಯರ ಅಧ್ಯಯನ ಪೀಠ ಆಗಬೇಕು ಅಂತ ಹೇಳಿ ಸಿಂಡಿಕೇಟ್ ನಲ್ಲಿ ಅಜೆಂಡಾ ಹಾಕಿದ್ದೇನೆ. ಸಿಂಡಿಕೇಟ್ ಅಜೆಂಡಾ ಹಾಕಿದ ನಂತರ ಅದು ಡ್ರಾಫ್ಟ್ ಆಗಿ ಏನೆಲ್ಲ ಅಧ್ಯಯನ ಪೀಠಕ್ಕೆ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಟ್ಟು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಸರ್ಕಾರದಲ್ಲಿದೆ. ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದೇನೆ, ಸಣ್ಣ ಪ್ರಯತ್ನದಲ್ಲಿ ಇದ್ದೇನೆ. ಪೀಠ ಆಗ್ಬೇಕು ಅನ್ನುವಂಥದ್ದು ನನ್ನದು ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ಬಂಧುಗಳ ಒಂದು ಅವರ ಅನುಯಾಯಿಗಳ ಒಂದು ಆಶೆ ಇದೆ, ಅಧ್ಯಯನ ಪೀಠ ಆಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಈ ಮೂಲಕ ನಾನು ಏನು ಮನವಿಯನ್ನು ಮಾಡ್ಕೊಳ್ತಿದ್ದೇನೆ, ಆದಷ್ಟು ಬೇಗ ಸರ್ಕಾರ ಕೂಡ ಇದರ ಬಗ್ಗೆ ಒಂದಷ್ಟು ಮಾಧ್ಯಮದ ಮೂಲಕ ಈಗ ಮಾತುಕತೆ ನಡೆಸುವ ಕಾರಣ ಮಾಧ್ಯಮದಲ್ಲಿ ನಡೀತಾ ಇರುವಾಗ ಪ್ರಜಾಪ್ರತಿನಿಧಿಗಳು ಕಾರ್ಯಕ್ರಮ ನೋಡ್ತಾರೆ, ಅವರು ಎಲ್ಲರೂ ಅದನ್ನು ವೀಕ್ಷಿಸ್ತಾರೆ. ಹೀಗಿರುವಾಗ ಸರ್ಕಾರ ಇರ್ಬೋದು, ಪ್ರಜಾಪ್ರತಿನಿಧಿಗಳು ಏನು ನಮ್ಮ ಅಭಿಪ್ರಾಯಗಳಿದೆ, ಈಗಾಗಲೇ ಕರೆಯ ಮೂಲಕ ಬಂದಿರುವ ಅಭಿಪ್ರಾಯಗಳು, ನೀವು ಹೇಳಿರುವಂಥ ಅಭಿಪ್ರಾಯಗಳನ್ನು ಅವರು ಸ್ವೀಕರಿಸಿ, ಪಾಸಿಟಿವ್ ಆಗಿ ಸ್ವೀಕರಿಸಿ ಒಂದು ಅಧ್ಯಯನ ಪೀಠ ಬರಬೇಕು ಅಂತ ನಮ್ಮದೊಂದು ದೊಡ್ಡ ನಿರೀಕ್ಷೆ. ಸರ್ ನಿಮ್ಮ ಜೊತೆ ದೆನಿತಾ ಉಷಾಪ್ರಭಾ ಅಂತ ಅವರವ್ರ ಬಗ್ಗೆ ಡಾಕ್ಟರೇಟ್ ಎಲ್ಲ ಮಾಡಿದ್ದಾರೆ, ಅದರ ಬಗ್ಗೆ ಅವ್ರ PhD ಮಾಡಿ ತುಂಬಾ ಮಂದಿ ಪುಸ್ತಕ ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ರು ಸರ್. ಅದಕ್ಕೆ ಮೂಲ ಒಬ್ರು ಅದೇ ಕಮಲಾಶ್ರಮ ಹೇಳಿದ್ರು ಸೂಟ್ರಪೇಟೆ. ಅವ್ರು ನಿಜವಾಗಿ ಆ ಕಾಲಘಟ್ಟದಲ್ಲಿ ಅವರೆಲ್ಲ ತಿಳುವಳಿಕೆ ಉಳ್ಳವರು, ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಅವರ ಪುಸ್ತಕ ಮೊದಲಿಗೆ ಮಾಡಿದ್ದಾರೆ. ನಿಜವಾಗಿ ಅದು ಈಗ ಹೆಚ್ಚಿನ ಕಡೆಯಲ್ಲಿ ಎಲ್ಲ ಮಾಡಿ ಅವರ ಪ್ರಚಾರ ಆಗ್ತಾ ಇದೆ. ಈಗ ನಾಡಿದ್ದು ಕಾರ್ಯಕ್ರಮ ಮಾಡುವಾಗ 29ಕ್ಕೆ ಕಾರ್ಯಕ್ರಮ ಇದೆಯಲ್ಲ ಕುತ್ಬುಲ್ ರಂಗರಾವ್ ಇದರ ಟೌನ್ ಹಾಲಲ್ಲಿ ನಾವು ಕಾರ್ಯಕ್ರಮ ಇದ್ದಾಗ ಆ ದಿವಸ ಆ ಪುಸ್ತಕಗಳನ್ನು ಒಂದು ಮಾಡುವಂತೆ ವ್ಯವಸ್ಥೆಗಳೇನಾದರೂ ಸಾಧ್ಯತೆಗಳಿದೆಯಾ? ಈಗಾಗಲೇ ಈ ಪುಸ್ತಕಗಳ ಬಗ್ಗೆ ಹೇಳಿದಂತೆ ಒಂದಷ್ಟು ಸಮಸ್ಯೆಗಳಿದೆ ಮಾರ್ಕೆಟ್ ಅಲ್ಲಿ. ಈಗ ಪ್ರಸ್ತುತ ಲಭ್ಯ ಇರೋದು ಇನ್ನೊಂದು ಅವ್ರು ಹೇಳಿಲ್ಲ, ನಮ್ಮ ಮೈಸೂರಿನವರೊಬ್ಬ ಪುಸ್ತಕ ಬರೆದಿದ್ದಾರೆ, ಡಾಕ್ಟರ್ ಮಹಾಲಿಂಗಯ್ಯ ಅಂತ ಹೇಳಿ. ಕಳೆದ ವರ್ಷ ಅದ ಪುಸ್ತಕವನ್ನ ರಿಲೀಸ್ ಮಾಡಿದ್ದು ಇದೇ ಸಮಾಧಿಯಲ್ಲಿ ನನ್ನನ್ನೇ ಅವರು ಸಂಪರ್ಕಿಸಿದ್ರು, ಡಾಕ್ಟರ್ ಮಹಾಲಿಂಗಯ್ಯ ಅಂತ ಹೇಳಿ. ನಮ್ಮ ಮುಂಡಾಳ ವೇದಿಕೆ ಅಧ್ಯಕ್ಷರು ಎಲ್ಲ ಸೇರಿ, ಸದಸ್ಯರೆಲ್ಲ ಸೇರಿ, ಮತ್ತೆ ಎಲ್ಲ ಅವರ ಅನುಯಾಯಿಗಳನ್ನ ಕರೆಸಿ ಆ ಸಮಾಧಿಯಲ್ಲೇ ಆ ಪುಸ್ತಕವನ್ನ ಕೃತಿಯನ್ನ ಅವರು ರಿಲೀಸ್ ಮಾಡಿದ್ರು. ಬಹಳ ದೊಡ್ಡ ಸಂಗತಿ. ಮೈಸೂರಿನವರೊಬ್ರು ಕುತ್ಬುಲ್ ರಂಗರಾಯರ ಬಗ್ಗೆ ಚರಿತ್ರೆಯನ್ನ ಬರೀತಾರೆ ಅಂತ ಹೇಳಿದ್ರೆ ಮಹಾಲಿಂಗಯ್ಯರ ಆ ಪುಸ್ತಕಗಳು ಸುಮಾರಿದೆ. ಡಾಕ್ಟರ್ ವಿವೇಕ್ ರೈ ಸರ್ ಅವರು ಮಾಡಿರ್ತಕ್ಕಂಥ ಪುಸ್ತಕಗಳು ಸುಮಾರುಗಳಿದೆ. ಮತ್ತೆ ಅಣ್ಣು ಅವರು ಬರೆದಿದ್ದಾರೆ, ಅಣ್ಣು ನಮ್ಮ ದಡ್ಡಲ್ಕಾಡ್ ಅಣ್ಣು ಅವರು ಬಹಳ ಸೂಕ್ಷ್ಮವಾಗಿ ಚಂದ ರೀತಿಯಲ್ಲಿ ಸುವಿಸ್ತಾರವಾಗಿ ಬರೆದಿದ್ದಾರೆ. ಅವರಿಗೆ ಅಗಾಧವಾದ ಜ್ಞಾನ ಇದೆ ಅದರಲ್ಲಿ. ಆ ಪುಸ್ತಕಗಳು ಒಂದಷ್ಟು ಮಾರ್ಕೆಟ್ ಅಲ್ಲಿ. ಇನ್ನೊಂದ್ ಕಡೆ ಏನಂದ್ರೆ ಸರ್ ಹೇಳಿದ್ರು ಯುವ ಜನತೆಗೆ ತಿಳಿಸುವ ಕೆಲಸ ಕಾರ್ಯಗಳು ಆಗಬೇಕು. ನಾವು ಇವತ್ತು ಹೇಳುದು ಅಖಿಲ ಭಾರತ ಮುಂಡಾಳ ವೇದಿಕೆ ಯಾವಾಗ 2010ರಲ್ಲಿ ಪ್ರಾರಂಭವಾಗಿ ಮೊದಲಿಗೆ ಮಾಡಿದಂತ ಕಾರ್ಯಕ್ರಮ ಕುತ್ಬುಲ್ ರಂಗರಾಯರ ಜನ್ಮ ದಿನಾಚರಣೆ, ಅದು ವಿಜೃಂಭಣೆಯಿಂದ ಮಾಡ್ತಾ ಬಂದೆವು. ಯಾಕಂದ್ರೆ ಅವರ ಜನ್ಮ ದಿನಾಚರಣೆ ಮೂಲಕ ಯುವ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕು ಅಂತ. ಅದ್ರ ಜೊತೆಗೆ ನಾವು ಆಗಲೇ ಹೇಳಿದ್ರು ಅವರು, ಇವರು ನಮ್ಮ ಅಖಿಲ ಭಾರತ ಮುಂಡಾಳ ವೇದಿಕೆಯ ಮೂಲಕ ನಾವು ಒಂದು ಪುಸ್ತಕವನ್ನ ಮಾಡಿ 1,000 ಪ್ರತಿ ಪುಸ್ತಕವನ್ನು ಮಾಡಿದ್ದೇವೆ. ಆ ಮೂಲಕ ಇವತ್ತು ಅವರ ಹಾಸ್ಟೆಲ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅವರ ಹಾಸ್ಟೆಲ್ ಏನಿದೆ ಅವರಲ್ಲಿ ಕಲಿತಾ ಇದ್ದಾರೆ, ಆದ್ರೆ ಅವರಲ್ಲಿ ಕುತ್ಬುಲ್ ರಂಗರಾಯರ್ ಅಂತ ಅವರಿಗೆ ಆ ವಿಚಾರಗಳು ಅವರಿಗೆ ಅದರ ಮಾಹಿತಿಗೋಸ್ಕರ ನಾವು ಅವತ್ತು ಒಂದು 5 ವರ್ಷ ಹಿಂದೆ ಆ ಪುಸ್ತಕ ನಾವು ಪ್ರತಿಯನ್ನ ಮಾಡಿ ಎಲ್ಲಾ ಮಕ್ಕಳಿಗೆ ಹಂಚುವ ಮೂಲಕ ಯುವ ಜನತೆಗೆ ಕೂಡ ಇವರ ಮಾಹಿತಿ ಬೇಕು ಎಂಬ ಒಂದು ವಿಚಾರವನ್ನು ನಾವು ಮಾಡಿದ್ದೇವೆ. ಕರೆ ನೋಡೋಣ. ಜಗನ್ ಅವರು ಲೈನಲ್ಲಿದ್ದಾರೆ, ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಜಗನ್ ಅವರು. ಜಗನ್ ನಮಸ್ಕಾರ. ನಮಸ್ಕಾರ ಸರ್. ಜಗನ್ ಅವರೇ, ಬಹಳ ಸಂತೋಷ. ಜನಧ್ವನಿಯಲ್ಲಿ ಕುತ್ಬುಲ್ ರಂಗರಾವ್ ಅವರ ಬಗ್ಗೆ ಮಾತುಕತೆಗಳು ನಡೆಸ್ತಾ ಇದ್ದೇವೆ. ನಾವು ಮರೆತು ಹೋದದ್ದು ನಾವು ಮರೆತು ಹೋಗಿದ್ದೇವೆ ಅಂತ ಅನಿಸ್ತದೆ. ಇಲ್ಲ, ಮರೆತು ಹೋಗಿಲ್ಲ. ಇವರು ನಮ್ಮ ಪ್ಯಾನಲಿಸ್ಟ್ ಹೇಳುವಾಗ ಎಲ್ಲವೂ ಸರಿಯಾಗಿ ಇರುತ್ತೆ, ಯಾರಿಗೂ ಮರೆತು ಹೋಗಿಲ್ಲ, ನೆನಪಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಮರೆತು ಹೋದವರಿಗೆ ಮತ್ತೆ ನೆನಪಿಸುವಂಥ ಕೆಲಸಗಳನ್ನು ಮಾಡಬೇಕು. ರಂಗಭೂಮಿಯವರು ನೀವು, ರಂಗಭೂಮಿಯಲ್ಲಿ ನಾನು ಕೇಳಿದ್ದೇನೆ ಕುತ್ಬುಲ್ ರಂಗರಾವ್ ಬಗ್ಗೆ ತಾವು ಒಂದು ನಾಟಕವನ್ನು ಮಾಡಿದ್ದೀರಿ ಅಂತ ಒಂದು ವಿಚಾರವನ್ನು ಕೇಳಿದ್ದೇನೆ. ಹೀಗಿರುವಾಗ ರಂಗಭೂಮಿ ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕರಾವಳಿಯಲ್ಲಿ ರಂಗಭೂಮಿ ಬಹಳ ಜನಪ್ರಿಯವಾದ್ದು. ನಾಟಕಗಳನ್ನು ಎಲ್ಲರೂ ನೋಡ್ತಾರೆ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ದುಡ್ಡು ಕೊಟ್ಟು ನಾಟಕವನ್ನು ಮಾಡಿಸುವವರು ಇದ್ದಾರೆ, ನಾಟಕವನ್ನು ವೀಕ್ಷಿಸುವವರು ಇದ್ದಾರೆ. ಒಂದು ಕ್ರಾಂತಿ ಮಾಡಿರುವಂಥದ್ದು ನಾಟಕ ನಮ್ಮ ತುಳುನಾಡು ಅಥವಾ ಈ ಕರಾವಳಿ ಜಿಲ್ಲೆಗಳಲ್ಲಿ. ಹೀಗಿರುವಾಗ ಕುತ್ಬುಲ್ ರಂಗರಾವ್ ಅವರ ಬಗ್ಗೆ ನೀವು ನಾಟಕವನ್ನು ಈಗ ಮಾಡಿದ್ದೀರಿ, ಅದರ ಮುಂದಿನ ರೂಪುರೇಷೆಗಳೇನು, ಏನು ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಿ? ಹಿಂದೆ ನಾನು ಆರಂಭದಲ್ಲಿ ಮೊದಲಾಗಿ ನಿಮ್ಮ ಚಾನೆಲ್ಗೆ ಈ ಪ್ರಯುಕ್ತ ಅಂದ್ರೆ ಅವರ ಈ ಜಯಂತಿ ಆಚರಣೆ ಅವಧಿಯಲ್ಲಿ ನೀವೆಲ್ಲ ಸೇರಿ ಮಾತಾಡ್ತಿರೋದು, ಆ ಮೂಲಕ ನೆನಪಿಸುವ ಕೆಲಸಕ್ಕೆ ನಿಮ್ಗೆ ಎಲ್ರಿಗೂ ಮೊದಲಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಸರಿ. ಚಾನೆಲ್ ವೇದಿಕೆಯಲ್ಲಿರುವ
ಎಲ್ರಿಗೂ ಹಿರಿಯರಿದ್ದಾರೆ, ರಘು ಸರ್ ಅವರು ಎಲ್ರಿಗೂ ಕೂಡ ಹೌದೌದು, ರಘುವೀರ್ ಬಾಬು ಅವರಿದ್ದಾರೆ, ಅವ್ರಿಗೆ ಕೂಡ ವಂದನೆಗಳು. ಸರ್ ಪ್ರಶಾಂತ್ ಅವರೇ, ಖುಷಿ ಆಗ್ತಿದೆ ಒಂದ್ ಕಡೆಯಲ್ಲಿ ಈ ಬಗ್ಗೆ ಮಾತುಕತೆ ಆಗ್ತಾ ಇದೆ, ಎಲ್ರೂ ಈ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕಂತಿದ್ರೆ ನಾವು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಹಿಂದೆ ನಮ್ಮ ಸಂಕೇತ ಅಂತ ಒಂದು ಸಂಸ್ಥೆ ಮೂಲಕ ನನ್ನ ತಂಡ ಅದು, ಆ ಮೂಲಕ ನಾವು ಒಂದು ಮಹಾತ್ಮರ ಗುರು ರಂಗರಾಯರು ಅಂತ ಹೇಳಿ ನಾವು ನಾಟಕವನ್ನ ಬರ್ದಿದ್ದೆ ನಾನು. ಬರೆದು ಆಮೇಲೆ ಅದನ್ನ ಪ್ರಸ್ತುತಪಡಿಸ್ಲಿಕ್ಕೆ ನಾವು ಅದನ್ನ ಯಾವುದು ಸೂಕ್ತ ಸ್ಥಳ ಬೇಕು ಅಂತ ನಿರ್ಣಯ ಮಾಡಿದ್ವಿ. ಅಂದ್ರೆ ಹೆಚ್ಚು ಈ ನಾಟಕಗಳ ಕೇವಲ ಲೇಖನಗಳಾಗಿ ಉಳ್ಕೊಳ್ಳುವ ಮೂಲಕ ಪುಸ್ತಕ ಒಂದು ಕಡೆಗೆ ಈ ಶೆಲ್ಫ್ಗಳಲ್ಲಿ ಇರೋದಕ್ಕಿಂತ ಅದನ್ನ ಜನರ ಹತ್ರವೇ ತಲುಪಿಸುವಂತ ಕೆಲಸ ಆಗ್ಬೇಕು ಅಂತ ಆದಾಗ ನಾವು ಆರಂಭದಲ್ಲಿ ನಾವು ಇದನ್ನ ಯಾರಿಗೆ ಹೇಳಬೇಕು, ಟಾರ್ಗೆಟ್ ಯಾರು ಅಂತ, ಅಂದ್ರೆ ಯಾರಿಗೆ ಮೊದಲಾಗಿ ಮನವರಿಕೆ ಮಾಡ್ಕೊಳ್ಬೇಕು ಅಥವಾ ಯಾರಿಗೆ ಹೇಳುವ ಅಗತ್ಯತೆ ಇದೆ ಎಂಬುದರ ಬಗ್ಗೆ ನಾವು ಒಂದು ಯೋಚನೆ ಮಾಡ್ಕೊಂಡೆ. ಅದ್ರಾಗ ನಾವು ಫಿಶರೀಸ್ ಕಾಲೇಜಲ್ಲಿ ಈ ತಯಾರಿ ಮಾಡಿದ್ವಿ ಆವಾಗ, ಮಂಗಳೂರು ಎಕ್ಕೂರಲ್ಲಿ. ಅಲ್ಲಿ ಸಾಕಷ್ಟು ನಾವು ಇದರೊಳಗೆ ಹೇಗೆ ಸಮುದಾಯಕ್ಕೆ ತಲುಪಿಸುವುದು ಅಂತ ಹೇಳುವಂಥದ್ದು, ಸಮುದಾಯ ಅಂದ್ರೆ ಒಟ್ಟು ಸಮಾಜಕ್ಕೆ ತಲುಪಿಸುವುದು ಹೇಗೆ ಅಂತ ಹೇಳಿ. ಆಗ ನಾವು ನಮ್ಗೆ ಸುರತ್ಕಲ್ಲಿಂದ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು, ಆಮೇಲೆ ಅಲ್ಲಿನ ಕಾಲೇಜಿನ ಪ್ರಾಂಶುಪಾಲರು ರಾಜಮೋಹನ್ ರಾವ್ ಇವರ ಮತ್ತು ದೇವಪ್ಪ ಕುಳಾಯ್ ಅಂತ ಪ್ರೊಫೆಸರ್ ದೇವಪ್ಪ ಕುಳಾಯ್ ದಿವಂಗತರು, ಅವರ ಮೂಲಕ ಯಾಕೆ ನೀವು ಇದನ್ನ ಚೇಳಾರಲ್ಲಿ ಮಾಡಬಾರ್ದು ಅಂತ ಪ್ರಶ್ನೆ ಬಂತು. ಆಗ ನಾವು ಸುರತ್ಕಲ್ನ ಮಧ್ಯ ಚೇಳಾರ್ ಅಂತ ಪ್ರದೇಶದಲ್ಲಿ ಮೊದಲಾಗಿ ನಾವು ಇದನ್ನ ಪ್ರದರ್ಶನ ಇಟ್ಕೊಳ್ಳುವಂತ ಮಾಡಿದ್ವಿ. ಆ ಪ್ರದರ್ಶನದಲ್ಲಿ ನಾವು ಅದನ್ನ ಬಹಳ ಮಕ್ಕಳಿಗೆ ಸರಳವಾಗಿ ಸಹಜವಾಗಿ ಹೇಳ್ತಾ ಮತ್ತೆ ಅದನ್ನ ಕಟ್ಟಿಕೊಳ್ಳುವ ರೀತಿಯಲ್ಲಿ ಮಾಡಿದ್ವಿ. ಅಲ್ಲಿ ನಮ್ಗೆ ಅನ್ಸಿದ್ದಾವಾಗ ಒಂದಷ್ಟು ಪ್ರಶ್ನೆಗಳನ್ನ ಮಕ್ಕಳಿಗೆ ಹೇಳುದು, ಮಕ್ಕಳು ಬಹಳ ಅದನ್ನ ಆಸಕ್ತಿಯಿಂದ ಕೇಳುವಂಥದ್ದು. ಮತ್ತು ಮಕ್ಕಳಿಗೆ ಕುದ್ಮಲ್ ರಂಗರಾವ್ ಬಗ್ಗೆ ಈಗ ಅವರು ಬೋರ್ಡಲ್ಲೆಲ್ಲ ನೋಡಿರ್ತಾರೆ ಕುದ್ಮಲ್ ರಂಗರಾವ್ ಅಂತ ಇಷ್ಟೇ. ಅದು ನಾವು ಇಷ್ಟು ಕಲ್ತವರೇ ನಾವೇ ಮರೆತು ಹೋದಂತ ಸ್ಥಿತಿ ನಿರ್ಮಾಣ ಆದಾಗ ಆ ಮಕ್ಕಳು ಅದನ್ನ ಹೇಗೆ ಉಳಿಸ್ಕೊಳ್ತಾರೆ. ಆದ್ರೆ ಎಳೆ ಮಕ್ಕಳಿಗೆ ಅದರ ಒಮ್ಮೆ ತಲೆಗೆ ಹತ್ತಿದ್ರೆ ಅದನ್ನ ಹಾಗೆ ಇರುತ್ತೆ, ಅವ್ರಿಗೆ ಇಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಾಟಕ ದೃಶ್ಯ ರೂಪದಲ್ಲಿ ಬಂದಾಗ ಬಹಳ ಖುಷಿ ಆಯ್ತು ಅವರಿಗೆ. ಅದ್ರಲ್ಲಿ ಬರುವಂತ ದೃಶ್ಯಗಳು, ಆ ಕಷ್ಟಗಳು, ಕಾರ್ಪಣ್ಯಗಳು, ಆ ಕಾಲದ ಒಂದು ವರ್ಗ ಅದನ್ನೆಲ್ಲ ಪ್ರತ್ಯೇಕ ಮಾಡಿರುವಂತದ್ದು, ಜೊತೆಗೆ ಇವರು ಒಂದು ಪಾಲಕ ಆಗಿ ಅದು ಕಂಡುಕೊಳ್ಳೋ ರೀತಿ, ಆಮೇಲೆ ಅದನ್ನ ವಿರೋಧಿಸುವ ರೀತಿಯನ್ನ ಹೇಗೆ ನೇರವಾಗಿ ಒಂದು ಕಠಿಣ ರೀತಿಯಲ್ಲಿ ವಿರೋಧಿಸುತ್ತಾ ಹೋಗದೆ ಬಹಳ ಶಾಂತವಾಗಿ ಹೇಗೆ ಜನರನ್ನ ಸಂಘಟಿಸಬೇಕು ಅಂತ ಮಾಡ್ಕೊಂಡು ನನ್ಗೆ ಅದನ್ನ ನಾವು ಅದರಲ್ಲಿ ನಾನು ಕಂಡುಕೊಂಡ. ನಾವು ನಟನೆ ಮಾಡ್ತಿರುವಾಗ ನಾನು ಮಾಡಿಲ್ಲ ನಟನೆ, ನಾನು ಡೈರೆಕ್ಷನ್ ಮಾಡಿದ್ದೆ, ಆಗ ಬರ್ದಿದ್ದೆ. ಆಗ ನಾನು ಅಂದ್ಕೊಂಡದ್ದು, ಮಕ್ಕಳ ಮುಖ ನೋಡ್ತಿದ್ದೆ ನಾನು, ಇಲ್ಲಿ ವೇದಿಕೆ ನೋಡ್ತಿರ್ಲಿಲ್ಲ. ಆಗ ನಾನು ಗಣಿಸಿದ್ದು ಬಹಳ ಮಕ್ಕಳು ಅವರದೇ ವಯಸ್ಸಿನ ಮಕ್ಕಳ ಪಾತ್ರ ಬಂದಾಗ ಅವ್ರು ಹೆಚ್ಚು ಸೆಳೀತಾರೆ. ಬಾಲಕ ರಂಗರಾವ್ ಆಗ ನೋಡಿರುವ ಚಿತ್ರಣಗಳೆಲ್ಲವೂ ಕಣ್ಣಿ ಕಟ್ಟಿದಾಗ ಹೇಗೆ ಅದು ಮತ್ತೆ ದೊಡ್ಡದಾದಾಗ ಬಿಂಬಿಸಿಕೊಳ್ತದೆ ಅಂತ ಹೇಳುದು, ಮಕ್ಕಳಲ್ಲಿ ಕೂಡ ಅದೇ ಬಿಂಬ ಕಾಣಿಸಿಕೊಳ್ತಾ ಇತ್ತು ನಮ್ಗೆ ಆರಂಭದಲ್ಲಿ. ಬಹಳ ಚೆನ್ನಾಗಿ ಅದನ್ನ ಮತ್ತೆ ವಿಸ್ತಾರವಾಗಿ ಬೇಕಾದ್ರೆ ಇಡೀ ನಾಟಕ ಆದ್ಮೇಲೆ ನಮ್ಮಲ್ಲಿ ಅವ್ರ ಪ್ರಶ್ನೆಗಳನ್ನು ಮಾಡಿದ್ವಿ, ನಾವು ಕೇಳಿದ್ವಿ. ಮಕ್ಕಳು ಅದಕ್ಕೆ ಒಂದಷ್ಟು ವಿಚಾರಗಳ ಬಗ್ಗೆ ಅವರಿಂದ ಪ್ರತಿ ಪ್ರಶ್ನೆಗಳೇ ಅವ್ರು ಹಾಕಿದ್ರು ಮಕ್ಕಳು. ಅದು ಅಲ್ಲಿ ಶಾಲೆಯಲ್ಲಿದ್ದು ಕೂಡ ವಸತಿ ಶಾಲೆ, ಮಧ್ಯ ಚೇಳಾರ್ನಲ್ಲಿ ಇರುವುದು ಈ ಹಿಂದುಳಿದ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟವರೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿಗಳಲ್ಲಿ. ಅಲ್ಲಿ ಆಗ ಪ್ರಥಮ ಆಗಿದೆ. ಅದನ್ನ ನಾವು ವಿಸ್ತರಿಸಿ ಮಾಡಬೇಕು ಅಂತ ಇದ್ದಾಗ ಮಂಗಳೂರಲ್ಲಿ ನಾವು ಬೇರೆ ಬೇರೆ ಕಡೆಯಲ್ಲಿ ಅದನ್ನ ಹಮ್ಮಿಕೊಳ್ಬೇಕಂತಿದ್ದಾಗ ನಾಟಕ ರೂಪವಾಗಿ ಅದನ್ನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಯ್ತು. ಯಾಕಂದ್ರೆ ಒಟ್ಟು ಕಟ್ಕೊಳ್ಳಿಕ್ಕೆ ಅದ್ರಲ್ಲಿ ಒಂದು 20-25 ಜನ ಬೇಕು ನಮ್ಮಲ್ಲಿ. ಅಷ್ಟು ಕಲಾವಿದರನ್ನ ಕಟ್ಕೊಂಡು ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ನಾಟಕ ಅಂದ ತಕ್ಷಣ ಅದನ್ನ ಎಂತ ನಾಟಕಗಳು ಬೇಕು, ಜನರಿಗೆ ಹೇಗೆ ತಲುಪಬೇಕಂತ ಕೆಲವು ಇರುತ್ತೆ. ಅಂತದ್ರಲ್ಲಿ ಇಂಥ ವಿಷಯಗಳು ನಾವು ಸ್ಮರಿಸಬೇಕಾದ ವ್ಯಕ್ತಿಯನ್ನ ಹೇಗೆ ಅಲ್ಲಿ ತಲುಪಿಸಬೇಕು ಅದನ್ನ ದೊಡ್ಡ ರೂಪದಲ್ಲಿ ತಲುಪಿಸುವ ಮಟ್ಟಕ್ಕೆ ನಮ್ಗೆ ಆಗ್ಲಿಲ್ಲ ಆ ಸಮಯದಲ್ಲಿ. ಆದ್ರೂ ಹಠ ಬಿಡ್ಲಿಲ್ಲ ನಾನು. ಅದ್ರ ಹಿಂದೆ ಒಂದು ದೊಡ್ಡ ಕೆಲಸ ಆಯ್ತು ನಮ್ಮ ಅದ್ರ ಹಿಂದೆ. ಇಡೀ ಚೇಳಾರ್ನಲ್ಲಿ ಮಧ್ಯಪದ ಚೇಳಾರ್ ಕೊರಗ ಕಾಲೋನಿಯಲ್ಲಿ ಆವಾಗ ನಾವು ಒಂದು ದೊಡ್ಡ ಶಿಬಿರವನ್ನ ಮಾಡ್ಲಿಕ್ಕಾಯ್ತು. ಅಲ್ಲಿ ಡ್ರಾಪ್ ಔಟ್ ಸ್ಟೂಡೆಂಟ್ಸ್, ಶಾಲೆಯಿಂದ ಹಿಂದುಳಿದ ಮಕ್ಕಳಿದ್ರು. ಅವ್ರನ್ನೆಲ್ಲ 40 ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರಿಸುವಂತ ಒಂದು ಕೆಲಸ ಆಯ್ತು. ಅದ್ರ ಮಾಧ್ಯಮ, ಒಂದು ರಂಗ ಮಾಧ್ಯಮ ಎಷ್ಟು ಪರಿಣಾಮಕಾರಿ.